ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ 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 ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರೆಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ ಡಿ ಸಿ ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ ಎಸ್ ಡಿ ಎಫ್ ಆರ್ ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದೆಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ, ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳ ಹೋಗಿರ್ತಕ್ಕಂಥದ್ದು. ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್, ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ, ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆಯ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು
ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ, ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ, ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ 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 ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರೆಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ DC ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ SDFR ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದೆಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ
ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು ಒಂದು ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳ ಹೋಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್? ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ, ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆಯ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ, ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ, ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ 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 ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು
ಹಿಂದೆ ಭಾಳ ರೆಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ ಡಿ ಸಿ ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ ಎಸ್ ಡಿ ಎಫ್ ಆರ್ ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದೆಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ, ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳ ಹೋಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್, ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ, ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆಯ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಈಗ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ, ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು.
ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ, ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರೆಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ ಡಿ ಸಿ ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ ಎಸ್ ಡಿ ಎಫ್ ಆರ್ ಇರ್ಬೋದು, ಬೇರೆ ಬೇರೆ ಯಾರ್ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದೆಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಕಡೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳು ಹೋಗಿರ್ತಕ್ಕಂಥದ್ದು.
ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ಮೊನ್ನೆ ಅಲ್ಲಿ ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೆ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್? ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ, ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆ, 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟ್ ಆಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ, ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ, ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ, ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳ, ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರಿಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ DC ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಟ್ಟು ಆ ದುಡ್ಡನ್ನು ಯಾವುದೇ SDFR ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ
ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದು ಎಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳ ಹೋಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್, ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು
ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ, ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರಿಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ ಡಿ ಸಿ ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ ಎಸ್ ಡಿ ಎಫ್ ಆರ್ ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದು ಎಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ, ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳು ಹೋಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್, ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ, ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು?
Why it has not been done? Who is responsible? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ, ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ನಮಗೆ ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ, ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರಿಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ DC ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಟ್ಟು ಆ ದುಡ್ಡನ್ನು ಯಾವುದೇ SDFR ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದು ಎಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು
ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು ಒಂದು ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳು ಹೋಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್? ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ, ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ನಮಗೆ ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ
ಅಕೌಂಟಲ್ಲಿ ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರೆಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ ಡಿ ಸಿ ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ ಎಸ್ ಡಿ ಎಫ್ ಆರ್ ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದೆಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ಈಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳು ಹೋಗಿರ್ತಕ್ಕಂಥದ್ದು. ಮೊನ್ನೆ 2 ರಿಕ್ಷಾ ಚಾಲಕರುಗಳು